ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧಿತನಾಗಿರುವ ಮಂಜೇಶ್ವರ ಶಾಸಕ ಎಂಸಿ ಕಮರುದ್ದೀನ್ಗೆ 14 ದಿನಗಳ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಕಮರುದ್ದೀನ್ ಅವರನ್ನ ಕಾಂಜಂಗಾಡ್ ಮ್ಯಾಜಿಸ್ಟ್ರೇಟ್ ವಿಭಾಗದಲ್ಲಿ ಹಾಜರುಪಡಿಸಲಾಯಿತು. ಈ ನಡುವೆ ಜಾಮೀನು ಕೋರಿ ಕಮರುದ್ದೀನ್ ಸಲ್ಲಿಸಿರುವ ಅರ್ಜಿಯ ವಿಚಾರಣೆ ಸೋಮವಾರ ವಿಚಾರಣೆಗೆ ಕೈಗೆತ್ತಿಕೊಳ್ಳಲಿದೆ. ಫ್ಯಾಷನ್ ಗೋಲ್ಡ್ ಜ್ಯುವೆಲರಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶನಿವಾರ ಸಂಜೆ ಕಮರುದ್ದೀನ್ನನ್ನ ಕ್ರೈಂ ಬ್ರಾಂಚ್ ಬಂಧಿಸಿತ್ತು. ಬೆಳಗ್ಗೆ ವಿಚಾರಣೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಗೆ ಕರೆಸಿದ್ದ ಕ್ರೈಂ ಬ್ರಾಂಚ್ ಪೊಲೀಸರು ವಿಚಾರಣೆಯ ಬಳಿಕ ಬಂಧಿಸಿ ಮ್ಯಾಜಿಸ್ಟ್ರೇಟ್ ಮುಂಭಾಗ ಹಾಜರುಪಡಿಸಿದ್ರು. 500ರಷ್ಟು ಠೇವಣಿದಾರರಿಂದ ಸುಮಾರು 150 ಕೋಟಿ ರೂಪಾಯಿಗಳಷ್ಟು ವಂಚನೆ ನಡೆದಿದ್ದು 115 ದೂರುಗಳು ಈಗಾಗಲೇ ಲಭಿಸಿವೆ. ಈ ನಡುವೆ ವ್ಯವಸ್ಥಾಪಕ ನಿರ್ದೇಶಕ ಟಿಕೆ ಪೋಕೈತಂಗಲ್ ತಲೆಮರೆಸಿಕೊಂಡಿರುವುದಾಗಿ ಪೊಲೀಸರು ತಿಳಿಸಿದ್ದಾರೆ. ವಿಚಾರಣೆಗೆ ಹಾಜರಾಗಬೇಕಿತ್ತು, ಆದರೆ ಹಾಜರಾಗಿಲ್ಲ ಎಂದು ಪೊಲೀಸರು ತಿಳಿಸಿದ್ದಾರೆ. ಚಂದೇರ ಕೇಂದ್ರವಾಗಿ 2006ರಲ್ಲಿ ಫ್ಯಾಷನ್ ಗೋಲ್ಡ್ ಇಂಟರ್ ನ್ಯಾಷನಲ್ ಆರಂಭಗೊಂಡಿತ್ತು. ರಾಜಕೀಯ, ಸಾಮಾಜಿಕ ವಲಯದ ಪ್ರಮುಖರನ್ನು ಒಳಗೊಂಡ ಕಂಪನಿ ರಚಿಸಲಾಗಿತ್ತು. ಈ ಕಂಪನಿಯಲ್ಲಿ 800ರಷ್ಟು ಮಂದಿ 150 ಕೋಟಿ ರೂಪಾಯಿಗಳಷ್ಟು ಠೇವಣಿಯನ್ನ ಹೊಂದಿದ್ದು, ಹಲವಾರು ಮಂದಿ ನಗದು ಹಾಗೂ ಇನ್ನು ಹಲವಾರು ಮಂದಿ ಚಿನ್ನಾಭರಣವಾಗಿ ಠೇವಣಿ ಹೊಂದಿದ್ರು. ಆರಂಭದ ದಿನಗಳಲ್ಲಿ ಠೇವಣಿದಾರರಿಗೆ ಲಾಭದ ಮೊತ್ತವೂ ನೀಡಲಾಗಿತ್ತು. ಆದರೆ ಕಳೆದ 1 ವರ್ಷದಿಂದ ಲಾಭದ ಮೊತ್ತ ಸ್ಥಗಿತಗೊಂಡಿತ್ತು. ಕೆಲವೇ ತಿಂಗಳಲ್ಲಿ ಜ್ಯುವೆಲರಿಯ ಒಂದೊಂದು ಶಾಖೆಗಳಿಗೆ ಬೀಗ ಜಡಿಯಲಾರಂಭಿಸಿದ್ದು, ಇದರಿಂದ ಹೂಡಿಕೆದಾರರು ಪೊಲೀಸ್ ಠಾಣೆಯ ಮೆಟ್ಟಿಲೇರುವಂತಾಯಿತು. ಕಾಸರಗೋಡು, ಚಂದೇರ, ಪಯ್ಯನೂರು ಪೊಲೀಸ್ ಠಾಣೆಗಳಲ್ಲಿ ವಂಚನೆ ಪ್ರಕರಣ ದಾಖಲಾಗಿದೆ.